ಬಂದಿದ್ದಾರೆ, ಬಿಸಿಲಿನ ಬೇಗೆ ಇದೆ. ಎಲ್ಲರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಮತ್ತು ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಗೀತಾ ವಿವೇಕಾನಂದ ಅವರು ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಸಂಖ್ಯೆಯಲ್ಲಿ ಈ ವಾಹನ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಕಿಚ್ಚೆದೆಯ ತುಳುನಾಡ ಸಿಂಪಿಲಿಯ ಈ ಒಂದು ಕೀರ್ತಿಯನ್ನ ನಾಡಿನೆಲ್ಲೆಡೆ ಪಸರಿಸೋಣ. ಐಕ್ಯತೆಯ ಸಂದೇಶ ಸಾರೋಣ. ಬನ್ನಿ ಬಂಧುಗಳೇ, ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಸರ್ವೇಜನ ಸುದ್ದಿಯನ್ನು ಬೃಹತ್ ವಾಹನ ಜಾಥಾದ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯ ವೀರಮಾತೆ ಕರಾವಳಿ ಕರ್ನಾಟಕದ ತುಳುನಾಡ ಮಣ್ಣಿನ ಮಗಳು, ಚೌಡರಸ ಮನೆತನದ ಧೀರೆ ವೀರರಾಣಿ ಅಬ್ಬಕ್ಕ ತನ್ನ ಕೆಚ್ಚೆದೆಯ ಶೌರ್ಯವನ್ನು ತೋರಿ ಪರದೇಶಿ ಪೋರ್ಚುಗೀಸರ ಕ್ರೌರ್ಯವನ್ನು ಹುಟ್ಟಡಗಿಸಿ ಇಂದಿಗೆ ಸುಮಾರು 495 ವರ್ಷಗಳು ಸಂದಿವೆ. ಉಳ್ಳಾಲದ ರಾಣಿಯಾಗಿ ಅಭಿಷಿಕ್ತಳಾಗಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ನೀಡದೆ ತನ್ನ ವೀರ ಪರಾಕ್ರಮದ ಮೂಲಕ ಸಿಂಹ ಸ್ವಪ್ನವಾದಳು. ಮಂಗಳೂರಿನಲ್ಲಿ ಕೋಟೆ ನಿರ್ಮಿಸಿದ ಗೋವಾಂತರ ರಾಜ್ಯದಲ್ಲಿ ಸಾರ್ವಭೌಮತ್ವ ಹೊಂದಿದ ಪೋರ್ಚುಗೀಸರಿಗೆ ಪ್ರಸಿದ್ಧಿ ಪ್ರಾಚೀನ ಬಂದರು ನಗರ ಉಳ್ಳಾಲವನ್ನು ಆಕ್ರಮಿಸಲು ತಡೆಗೋಡೆಯಾದ ವೀರ ವನಿತೆ. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತನ್ನ ಕಾರ್ಯದ ಮೂಲಕ ಅಭಯರಾಣಿ ಎಂದೆನಿಸಿಕೊಂಡ ವೀರ ಮಾತೆಯನ್ನು ಸ್ಮರಿಸಿ ಆಕೆಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸೂಚಿಸಿ ಸಭಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ
ಇಂದಿನ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಳ್ಳಲಿರುವ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಶ್ರೀಮತಿ ಗೀತಾ ವಿವೇಕಾನಂದ, ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಯುತ ಸುದರ್ಶನ್ ಮೂಡಬಿದ್ರಿ, ಜಿಲ್ಲಾಧ್ಯಕ್ಷರು ಶ್ರೀ ಸಂತೋಷ ಕುಮಾರ್ ರಾಯ್ ಬೊಳಿಯವರು, ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಶ್ರೀಯುತ ರವೀಂದ್ರ ಉಳಿದೊಟ್ಟು, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಶ್ರೀಮತಿ ಶಿಲ್ಪಾ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮಹಿಳಾ ಮೋರ್ಚಾ, ಇವರೆಲ್ಲರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಫುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಕರ ಖರವಾಲೆ, ಅಬಲಾ ಕೆನೋಮ ಎತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತ್ವಂ ಹಿ ಪ್ರಾಣಃ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರೈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತುಳುನಾಡಿನ ಮಣ್ಣಿನ ಮಗಳು, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕಳ ಈ ತವರೂರಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಈಗಾಗಲೇ ರಾಣಿ ಅಬ್ಬಕ್ಕಳ ಬಗ್ಗೆ ನಾವು ಅದೆಷ್ಟೋ ಇತಿಹಾಸದ ಪುಟಗಳಲ್ಲಿ ಕೇಳಿದ್ದೇವೆ. ಆದರೂ ಕೂಡ ಇತಿಹಾಸದ ಪುಟದಲ್ಲಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಮಾಡಿದಂಥ ಎಲ್ಲ ರಾಣಿಯರ ಈ ಉಲ್ಲೇಖಗಳಿದ್ರೂ ಕೂಡ ಇವತ್ತು ವಿದೇಶಿಗನೊಬ್ಬ ಪಿಯಾತ್ರೋ ದಲವಿಲ್ಲೋ ಎಂಬ ಇಟಲಿಯ ದಾರ್ಶನಿಕನ ಒಂದು ನಿದರ್ಶನದಲ್ಲಿ ಸಿಕ್ಕಿರುವಂಥ ಇವತ್ತು ರಾಣಿ ಅಬ್ಬಕ್ಕಳ ಇತಿಹಾಸ ಮುಂದಿನ ದಿನಗಳಲ್ಲಿ ಅಧ್ಯಯನಗಳಲ್ಲಿ ಶಾಲೆಗಳಲ್ಲಿ ಕೂಡ ಬರುವ ಎಂಬ ನಿರೀಕ್ಷೆ ಕೂಡ ಸನ್ಮಾನ್ಯ ಮೋದಿಜಿಯವರ ಕಲ್ಪನೆಯೊಂದಿಗೆ ಇವತ್ತು ವಿಶೇಷವಾಗಿ ಜಿಲ್ಲಾ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡದ ವತಿಯಿಂದ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ನಮ್ಮ ವೀರರಾಣಿ ಅಬ್ಬಕ್ಕಳ ಒಂದು ಸ್ಮರಣೆಯನ್ನು ಮಾಡೋದ್ರ ಮೂಲಕ ರಾಷ್ಟ್ರೀಯ ಐಕ್ಯತೆಗೋಸ್ಕರ ಇವತ್ತು ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಸ್ಫೂರ್ತಿಯಿಂದ ನಮಗೆ ಬಹಳ ನಿರೀಕ್ಷೆ ಇತ್ತು. ನಿರೀಕ್ಷೆಗಿಂತಲೂ ಕೂಡ ಬಹಳ ಉತ್ತಮವಾಗಿ ಸ್ಪಂದಿಸಿದಂಥ ನನ್ನ ಎಲ್ಲ ಜಿಲ್ಲೆಯ ಸಹೋದರರಿಗೆ ಕೈ ಮುಗಿದವರನ್ನು ಅಭಿನಂದಿಸುತ್ತಾ, ಸ್ನೇಹಿತರೆ, ಸಭಾ ಕಾರ್ಯಕ್ರಮ ಬಹಳ ಚೊಕ್ಕದಾಗಿ ಮಾಡುವಂಥದ್ದು. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮಗೆ ದೂರವಾಣಿಯ ಮೂಲಕ ಮತ್ತು ನಿತ್ಯ ನಿರಂತರ ಸಂಪರ್ಕ ಮಾಡೋದ್ರ ಮೂಲಕ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮಹಿಳಾ ಸಂಘಟನೆ ಮತ್ತು ಪಕ್ಷದ ಉನ್ನತೋನ್ನತ ಅಭಿವೃದ್ಧಿಗೆ ನಮಗೆ ಸದಾ ಸಲಹೆಯನ್ನು ನೀಡುವಂಥದ್ದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸಲಿರುವಂತಹ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಆತ್ಮೀಯ ಸಹೋದರಿ ಶ್ರೀಮತಿ ಗೀತಾ ವಿವೇಕಾನಂದ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಮಂಡಲದ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ತ್ರಿವೇಣಿಯವರು
ಪೇಟ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಗಾದೆ ಇದೆ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಎ ವುಮನ್ ಅಂತೇಳಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ಚುಕ್ಕಾಣಿಯನ್ನು ಹಿಡಿಯೋದ್ರ ಮೂಲಕ ನಮಗೆ ಸದಾ ಪ್ರೇರಣೆ ಮತ್ತು ಸಾಧನಾ ಶಕ್ತಿಯಾಗಿ ಈ ಕಾರ್ಯಕ್ರಮದ ಸಂಪೂರ್ಣ, ನೀವು ಯಾವುದೇ ಚಿಂತೆ ಮಾಡಬೇಡಿ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣೀಭೂತರು ಸದಾ ಉತ್ಸಾಹದ ಚಿಲುಮೆ ನಿಮ್ಮೆಲ್ಲರ ಆತ್ಮೀಯ ಹಿರಿಯಣ್ಣ ಅಂತ ಹೇಳ್ಬೋದು, ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಸದಾ ಪಾದರಸದ ನಾವು ಧನ್ಯರು ಜಿಲ್ಲೆಯ. ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಮೋರ್ಚಾಕ್ಕೆ ನಮಗೊಂದು ಅವರು ಬೆನ್ನೆಲುಬೆ, ಬ್ಯಾಕ್ ಬೋನ್ ಅಂತ ಹೇಳ್ತಾ ಇದ್ದೇನೆ. ಅವರು ಸಮಯೋಚಿತವಾಗಿ ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಅಷ್ಟು ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ನಮ್ಮ ಜೊತೆ ಬೆನ್ನೆಲುಬಾಗಿ ನಮಗೆ ಸದಾ ಬೆಂಬಲ ನೀಡ್ತಾ ಇರುವಂತಹ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ಶ್ರೀ ಸುದರ್ಶನ್ ಮೂಡಬಿದ್ರೆಯವರನ್ನು ನಮ್ಮೆಲ್ಲ ಜಿಲ್ಲೆಯ ಮಹಿಳೆಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಜಿಲ್ಲೆಯ ಮತ್ತೋರ್ವ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೇವಂತಿ ಶ್ರೀಯಾನ್ ಇವರು ಪೇಟ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಮತ್ತೋರ್ವರು ನಮ್ಮ ಜೊತೆ ಇರುವಂಥವರು ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿಲ್ಪಾ ಜಿ ಸುವರ್ಣರವರು. ಈ ಹಿಂದೆ ನಮ್ಮ ಪ್ರಭಾರಿಗಳು ಕೂಡ ನಮ್ಮ ಜೊತೆ ಸದಾ ನಮ್ಮ ನೆರೆಯ ಉಡುಪಿಯವರಾದ್ರೂ ಕೂಡ ಹಿರಿಯಕ್ಕಳಾಗಿ ಮೋರ್ಚಾದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಮಗೆ ಬೆನ್ನೆಲುಬಾಗಿ ಸಹಕರಿಸಿರುವಂತಹ ಶಿಲ್ಪಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಕ್ಷಿಣ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಪೂರ್ಣಿಮಾ ಇವರು ಬಂದು ಶಾಲು ಹಾಗೂ ಅವರಿಗೆ ಪೇಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲೂ ರಾಮದಾಸ್ ಅಣ್ಣ ಒಂದಷ್ಟು ಅನುಭವಗಳನ್ನು ಮತ್ತು ಕಾರ್ಯಕ್ರಮದ ಚೌಕಟ್ಟನ್ನು ಕಲಿಬೇಕಿದ್ರೆ ನಾವು ರಾಮದಾಸ್ ಅಣ್ಣನನ್ನು ಯಾವಾಗಲೂ ಸಂಪರ್ಕದಲ್ಲಿ ಇಟ್ಕೊಳ್ತೇವೆ. ಜಿಲ್ಲೆಯ ಚುಕ್ಕಾಣಿಯ ಜೊತೆ ಅವರಿಗೆ ಬೆನ್ನೆಲುಬಾಗಿ ಸಾರಥಿಯಾಗಿರುವಂಥದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಕುಶಾಲಾಕ್ಷಿಯವರು ಅವರಿಗೆ ಶಾಲು ಹಾಗೂ ಪೇಟದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇನ್ನೋರ್ವರು ನಮ್ಮವರೇ, ಅವರ ಮುಖವೇ ಸಂತೋಷದಿಂದ ಇರುವಂಥದ್ದು ನಿಮ್ಮ ಎಲ್ಲರ ಪ್ರೀತಿಯ ಅಣ್ಣ ಸಂತೋಷ್ ಅಣ್ಣ, ಮೈಸೂರು ಇಂಡಸ್ಟ್ರಿ ಎಲೆಕ್ಟ್ರಿಕಲ್ನ ಅಧ್ಯಕ್ಷರು, ನಮ್ಮ ನಿಕಟಪೂರ್ವ ಮಂಗಳೂರು ಮಂಡಲದ ಅಧ್ಯಕ್ಷರು ಕೂಡ ಸದಾ ನಮಗೆ ಪ್ರೇರಣೆಯನ್ನು ನೀಡುತ್ತಾ ನಮ್ಮ ಜೊತೆ ಸದಾ ಇರುವಂಥವರು ಸಂತೋಷ್ ಅಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಪೂರ್ಣಿಮಾ ಇವರು ದಯವಿಟ್ಟು ಬಂದು ಅವರಿಗೆ ಶಾಲು ಮತ್ತು ಅವರಿಗೆ ಪೇಟಾದ ಒಂದು ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇನ್ನೋರ್ವರು ನಮ್ಮ ಜೊತೆ ಇರುವವರು ನಮ್ಮ ಮಂಗಳೂರು ಮಂಡಲದ ಅಕ್ಕಂದಿರ ತಲೆಯಲ್ಲಿರುವಂಥ ಪೇಟದ ಜೊತೆ ಸದಾ ರವಿಯಣ್ಣ ಅವರನ್ನು ನೆನೆಸುವಾಗ ನಮಗೆ ಬರುವಂಥದ್ದು ವಿದ್ಯೆಯ ಅಧಿಪತಿ ವಿದ್ಯಾರತ್ನ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ರಾಂತಿಯಲ್ಲಿ ಈ ಭಾಗದಲ್ಲಿ ವಿಶೇಷವಾದಂತಹ ಅವರು ಕ್ರಾಂತಿಯನ್ನು ಮಾಡಿ ಇವತ್ತು ವಿದ್ಯಾಸಿರಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಡುವವರು, ಸದಾ ಎಲ್ಲರ ಜೊತೆ ಸಮಾಜಮುಖವಾಗಿ ನಮ್ಮ ಜೊತೆ ಇರುವಂಥವರು ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರು ನಿಮ್ಮೆಲ್ಲರ ಆತ್ಮೀಯ ಸಹೋದರ ರವೀಂದ್ರ ಉಳಿದೊಟ್ಟವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮವನ್ನು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಬಂಟ್ವಾಳದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಶ್ರೀಮತಿ ಭಾರತಿಯವರು ಶಾಲು ಹಾಗೂ ಅವರಿಗೆ ಗೌರವವನ್ನು ನೀಡಬೇಕಾಗಿ ಪೇಟದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರು ಸನ್ಮಾನ್ಯ ಚಂದ್ರಾಸ್ ಪಂಡಿತ್ ಅವ್ರ ಜೊತೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ರಾಜ್ಯ ಮಹಿಳಾ ಮೋರ್ಚಾದ ಸದಸ್ಯರಾದಂಥ ಭಾಗೀರಥಿ ಮುರಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ಮಹಿಳಾ ಮೋರ್ಚಾದ ಪ್ರಭಾರಿಗಳಾಗಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಸದಾ ನಮಗೆ ಸಲಹೆ ಸಹಕಾರದ ಜೊತೆಗೆ ನಮ್ಮ ಜೊತೆ ಇರುವವರು ಪೂಜಾ ಪೈ ಅವರು. ಅವ್ರ ಪರಿಸ್ಥಿತಿಗೆ ಮುಟ್ಟಿತ್ತು, ಅದರಿಂದ ದಯವಿಟ್ಟು ಆ ಒಂದು ಪರಿಸ್ಥಿತಿಯನ್ನು ಕೂಡ ನಮಗೆ ಮಾಡಿಕೊಟ್ಟವರು, ಸರಿಯಾಗಿ ಮಾಡಿಕೊಟ್ಟವರು ನಮ್ಮ ಜಿಲ್ಲಾಧ್ಯಕ್ಷರು. ನಾನು ಮತ್ತೊಮ್ಮೆ ಅವರಿಗೆ ವಂದಿಸುತ್ತಾ ನನ್ನ ಜಿಲ್ಲೆಯ ಇಡೀ ನನ್ನ ಕುಟುಂಬಕ್ಕೆ, ನಾನು ಸದಸ್ಯರಂತ ಹೇಳುವುದಿಲ್ಲ, ನನ್ನ ಜಿಲ್ಲಾ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಸದಸ್ಯರು ನಿತ್ಯ ನಿರಂತರವಾಗಿ ಇಡೀ ಒಂದು ಜಿಲ್ಲೆಯ ಯಶಸ್ಸಿಗೆ ಮಹಿಳೆಯರ ಸಂಘಟನೆಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇಂಥವರು ಸೇವೆ ಮಾಡೋರು ನನ್ನ ಜಿಲ್ಲಾ ಮಹಿಳಾ ಮೋರ್ಚಾದ ಕುಟುಂಬ. ಆ ಇಡೀ ಕುಟುಂಬಕ್ಕೆ ಒಂದೇ ಮಾತಿನಲ್ಲಿ ಅವರಿಗೆ ಅಭಿನಂದಿಸುತ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರಿಯರು ಇವತ್ತು 6 ವರ್ಷದಿಂದ 60 ವರ್ಷ 70 ವರ್ಷದ ತನಕ ಅಕ್ಕಂದಿರು ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಅಂದರೆ ವಾಹನದ ಪ್ರದರ್ಶನವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಯೂತ್ಸ್ ಯಂಗ್ಸ್ಟರ್ಸ್ ನಮ್ಮ ಜೊತೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಬುಲೆಟ್ಟು ಪಲ್ಸರ್ ಇವತ್ತೆಲ್ಲ ಪ್ರಯೋಗ ಆಗಿದೆ. ನಾಳೆಯಿಂದ ಆಟೋ ಕೂಡ ಪ್ರದರ್ಶನ ಆಗಿದೆ, ಜಿಪ್ಸಿ ಎಲ್ಲವೂ ಇತ್ತು. ಎಲ್ಲ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರುವಂತಹ ನನ್ನ ಎಲ್ಲ ಸಹೋದರಿಯರಿಗೆ, ಹಿರಿಯ ಸಹೋದರಿಯರಿಗೆ, ಅವರಿಗೆಲ್ಲರಿಗೂ ಕೂಡ ಅಭಿನಂದಿಸುತ್ತಾ, ಕಾಣದ ಕೈಗಳು ಕಳೆದ 2 ದಿನಗಳಿಂದ ನನ್ನ ಜೊತೆ ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ. ನನ್ನ ಮಂಡಲದ ಒಂದಷ್ಟು ಸಹೋದರರು ನನಗೆ ಸಹಕಾರವನ್ನು ಕೊಟ್ಟು ಕಾಣದ ಕೈಗಳಾಗಿ ಈ ಯಶಸ್ಸಿನ ಈ ಭಾಗದಲ್ಲಿ ಆಗಬೇಕಿದ್ರೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ರಾಣಿ ಅಬ್ಬಕ್ಕ ಇತಿಹಾಸದ ಪುಟದಲ್ಲಿ ಅಳಿಯುವುದು ಬೇಡ, ಉಳಿಯುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿ ಅಕ್ಕಂದಿರಿಂದ ಕಲಿಬೇಕು. ದಯವಿಟ್ಟು ಹೇಗೆ ಮನೆಯಲ್ಲಿ ಭಗವದ್ಗೀತೆಯನ್ನು ಇಡ್ತೇವ, ರಾಣಿ ಅಬ್ಬಕ್ಕಳ ಚರಿತ್ರೆಯ ಪುಸ್ತಕ ನಿಮಗೆ ಬೇಕಾದಂಥ ಲೈಬ್ರರಿಗಳಲ್ಲಿ ಸಿಗುತ್ತೆ. ದಯವಿಟ್ಟು ಅವಳ ಚರಿತ್ರೆಯನ್ನು ಓದಿ. ಯಾವುದೇ ಅಡೆತಡೆ ಬಂದರೆ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಅವಳು ರಾಷ್ಟ್ರದ ಐಕ್ಯತೆಗೋಸ್ಕರ ಬಾಳ್ಬೇಕೆಂಬುದನ್ನು ಕಲಿಸಿಕೊಟ್ಟಂಥ ಸ್ಫೂರ್ತಿ ಇವತ್ತು ನನ್ನ ಬದುಕಿನ ಸ್ಫೂರ್ತಿ ಕೂಡ ರಾಣಿ ಅಬ್ಬಕ್ಕಳ ಕಥೆಯಿಂದ ಬದಲಾವಣೆ ಆಗಿದಂಥ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕೈ ಜೋಡಿಸುತ್ತಾ ವಿಶೇಷವಾದ ಸ್ವಾಗತವನ್ನು ಬಯಸುತ್ತಾ, ನಿಮ್ಗೆಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀರರಾಣಿ ಅಬ್ಬಕ್ಕಾಕಿ ಒಂದೇ ಒಂದೇ ಒಂದೇ. ಇದೀಗ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಏನು, ಈ ದಿನ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂದರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಕಳೆದ ವರ್ಷ 75 ವರ್ಷಗಳು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ತುಂಬಿರೋ ಅಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು 75 ಅನ್ನೋವಂಥ ಒಂದು ಥೀಮನ್ನು ಇಟ್ಕೊಂಡು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಸರ್ಕಾರ ಯೋಜನೆಗಳೂ ಅಷ್ಟೇ 75 ಸಂಖ್ಯೆಯಲ್ಲಿ ಮಾಡಿರುವಂಥದ್ದು. ಕಳೆದ ವರ್ಷದಿಂದ ಈ ವರ್ಷ ಸ್ವಾತಂತ್ರ್ಯ ದಿನೋತ್ಸವದ ತನಕ ನಾವು ಈ ಒಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರೋವಂಥದ್ದು. ಅದೇ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ರು, ಸೊ ಅಂಥವ್ರನ್ನ ಇಡೀ ದೇಶದಲ್ಲಿ 75 ಮಹಿಳಾ ಹೋರಾಟಗಾರರನ್ನು ಗುರುತಿಸ್ಬೇಕು ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರ ಒಂದು ಸ್ಮಾರಕ ಸ್ಥಳಗಳಿಗೆ ಹೋಗಿ ನಾವು ನಮ್ಮ ಮಹಿಳಾ ಮೋರ್ಚಾ ಕಡೆಯಿಂದ ಗೌರವ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಾನತಿ ಶ್ರೀನಿವಾಸನ್ ಅವರು ನಮಗೆ ಸೂಚನೆ ಕೊಟ್ಟಿದ್ದರು. ಅದರಂತೆ ನಮ್ಮ ಧನಲಕ್ಷ್ಮಿ ಗಟ್ಟಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀ ಸುದರ್ಶನ್ ಅವರ ಒಂದು ನೇತೃತ್ವದಲ್ಲಿ ಇದೇ ಉಳ್ಳಾಳದ ಅಬ್ಬಕ್ಕನ ಒಂದು ಮೂರ್ತಿಯಲ್ಲಿಗೆ ಬಂದು ನೀವೆಲ್ಲರೂ ಇಲ್ಲಿ ಮಾಲಾರ್ಪಣೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿರುವಂಥದ್ದು. ಅದೇ ರೀತಿ ನಮ್ಮ ರಾಜ್ಯದಲ್ಲೂ 3 ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿರುವಂಥದ್ದು. ಒಂದು ಉಳ್ಳಾಲದ ರಾಣಿ ಅಬ್ಬಕ್ಕನವರು, ಮತ್ತೊಂದು ಬೈಲಹೊಂಗಲದಲ್ಲಿ ಸ್ಮಾರಕ ಇರುವಂಥ ಕಿತ್ತೂರು ರಾಣಿ ಚೆನ್ನಮ್ಮನವರು, ಹಾಗೆ ಗಾಂಧೀಜಿಯವರ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರು. ಸೊ ಅವರ ಒಂದು ಪುತ್ಥಳಿ ದಾವಣಗೆರೆಯ ಒಂದು ಪಾರ್ಕ್ನಲ್ಲಿ ಇದೆ. ಸೊ ಈ 3 ಸ್ವಾತಂತ್ರ್ಯ ಹೋರಾಟಗಾರರನ್ನು ನಮ್ಮ ರಾಜ್ಯದಲ್ಲಿ ಗುರುತಿಸಿರೋವಂಥದ್ದು. ನಾವು ಏನಾದರೂ ಒಂದು ಕಾರ್ಯಕ್ರಮ ಅಲ್ಲಿ ಮಾಡಬೇಕು ಆ ಸ್ಮಾರಕ ಸ್ಥಳದಲ್ಲಿ, ಒಂದು ಈ ರೀತಿಯ ಒಂದು ವಾಹನ ಜಾಥಾ ಇರ್ಬೋದು ಅಥವಾ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಸ್ವಾತಂತ್ರ್ಯ ದಿನಾಚರಣೆ ಆಗ ನಮಗೆ ಸ್ವಾತಂತ್ರ್ಯ ಬಂದಾಗ ಯಾವ ರೀತಿ ಆ ಸ್ವಾತಂತ್ರ್ಯದ ಕಿಚ್ಚು ಇತ್ತು ಅದನ್ನು ಇವಾಗಿರುವಂಥ ಯುವಕರಿಗೆ ಎಲ್ಲನೂ ನಾವು ತಿಳಿಸ್ಬೇಕು. ಸೊ ನಾವು ಆ ಪೇಟ್ರಿಯಾಟಿಸಮ್ನ ಎಲ್ಲರಲ್ಲೂ ಮೂಡಿಸೋವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಹೇಳಿ ನಮಗೆ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಕಡೆಯಿಂದ ನಮಗೆ ಒಂದು ಸೂಚನೆ ನೀಡಲಾಗಿತ್ತು. ಅದೇ ನಿಟ್ಟಿನಲ್ಲಿ ಈ ದಿನ ಇನ್ನೇನು ಆಗಸ್ಟ್ ಬರೋಕ್ಕೆ ಮುಂಚೆ ನಮ್ಮ ಧನಲಕ್ಷ್ಮಿಯವರು ತುಂಬ ಉತ್ತಮವಾಗಿರುವಂಥ, ಭವ್ಯವಾಗಿದ್ದಂಥ, ಅದ್ಭುತವಾಗಿರುವಂಥ ಮಹಿಳೆಯರನ್ನೇ ಒಳಗೊಂಡಿರುವಂಥ ಒಂದು ಜಾಥಾವನ್ನು 2 ವೀಲರ್ ಮತ್ತು 4 ವೀಲರ್ ಜಾಥಾವನ್ನು ಈ ದಿನ ಇಲ್ಲಿ ಆರ್ಗನೈಸ್ ಮಾಡಿದರು.
ರಾಷ್ಟ್ರೀಯ ಅಧ್ಯಕ್ಷರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಸಹ ನಾವು ಇನ್ವೈಟ್ ಮಾಡಿದ್ವಿ. ಆದರೆ ಅವರು ಕೊಯಂಬತ್ತೂರಿನ ಶಾಸಕರಾಗಿರುವಂಥ ಕಾರಣಕ್ಕೆ ತಮಿಳ್ನಾಡಲ್ಲಿ ಈಗ ಬಜೆಟ್ ಸೆಷನ್ ನಡೀತಿದೆ. ಸೊ ಅವರು ಅಲ್ಲಿ ಬಜೆಟ್ ಸೆಷನಲ್ಲಿ ಪಾಲ್ಗೊಳ್ಬೇಕು ಅನ್ನೋದಕ್ಕೆ ಅವ್ರಿಗೆ ಭಾಳ ಮನಸ್ಸಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಸೊ ಅವರು ಶಾಸಕರು ಸಹ ಆಗಿರೋದಕ್ಕೆ ಅವರು ಅಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು ಇರಬೇಕಾಗತ್ತೆ, ಅವರ ಒಂದು ಕರ್ತವ್ಯ ಅಂತ ಹೇಳಿ ಅವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಆಗಲಿಲ್ಲ. ಸೊ ಹೀಗೆ ಈ ಒಂದು ಆಗಸ್ಟ್ 15ನೇ ತಾರೀಕು ತನಕ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳನ್ನ ಇಡೀ ದೇಶದಲ್ಲಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಕೆರೆಗಳು 75 ಕೆರೆಗಳ ಕ್ಲೀನಿಂಗ್ ಇರ್ಬೋದು, ಆ ರೀತಿ ಬೇರೆ 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 75 ಸಂಖ್ಯೆ ಆಗುವಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಈಗ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಇಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕನ ಪ್ರತಿಮೆಗೆ ನಾವು ಇಲ್ಲಿ ಬಂದು ನಮನ ಸಲ್ಲಿಸಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಉಳಿದಿರುವಂಥದ್ದು ಬೈಲೊಂಗ್ಲ ಮತ್ತು ದಾವಣಗೆರೆಯಲ್ಲೂ ಸಹ ಇದೇ ರೀತಿಯ ಕಾರ್ಯಕ್ರಮಗಳು ಈಗಾಗಲೇ ಅವರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಸ್ಮರಿಸಬೇಕಾಗಿರುವಂಥದ್ದು ಮೆಣಸಿನ ರಾಣಿ ಅಂತಲೇ ಪ್ರಸಿದ್ಧಿ ಪಡೆದಿದ್ದಂಥ ಉಳ್ಳಾಲದ ರಾಣಿ ಅಬ್ಬಕ್ಕನವರನ್ನು. ಆಕೆ ಪೋರ್ಚುಗೀಸರಿಗೆ ನಾವು ಕಪ್ಪವನ್ನು ಯಾಕೆ ಕೊಡಬೇಕು, ಕಪ್ಪ ಕಾಣಿಕೆಗಳನ್ನು ಕೊಡಬಾರದು, ನಾವು ನಮ್ಮ ನಾಡಿನ ಜನರನ್ನು ನಾವು ಕಾಪಾಡಬೇಕು. ಸೊ ನಾವು ದಾಸ್ಯದ ಕಡೆಯಿಂದ, ಪೋರ್ಚುಗೀಸರಿಂದ ದಾಸ್ಯದ ಕಡೆಯಿಂದ ನಮ್ಮ ಜನರನ್ನು ನಾವು ಕಾಪಾಡಬೇಕು. ಯುದ್ಧ ಮಾಡಿ ಹೋರಾಟ ಮಾಡಿ ನಾವು ಗೆಲ್ಲೋಣ. ನಾವು ಯುದ್ಧದಲ್ಲಿ ಗೆದ್ದರೆ ಅದೇ ಸ್ವರ್ಗ, ನಾವು ದಾಸ್ಯದ ಬದುಕು ಏನಿದೆ ಅದೇ ನರಕ ಅಂತ ಹೇಳಿ ಅವರು ಕೂಗು ಎಲ್ಲ ಒಂದು ಸೈನಿಕರೇನಿದ್ರು ಪೋರ್ಚುಗೀಸರು ಆಕ್ರಮಣ ಮಾಡಿದಾಗ ಹಡಗುಗಳಲ್ಲಿ ಆ ಸೈನಿಕರಿಗೆಲ್ಲ ಒಂದು ಹುಮ್ಮಸ್ಸು ತುಂಬೋ ನಿಟ್ಟಿನಲ್ಲಿ ಆ ರೀತಿಯ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಆ ಪೋರ್ಚುಗೀಸರ ಹಡಗಿನ ಮೇಲೆ ಇಲ್ಲ ಹಡಗುಗಳ ಮೇಲೆ ದಾಳಿ ಮಾಡಿಸಿ ಅವರು ಪೋರ್ಚುಗೀಸರೇ ದಿಕ್ಕು ತಪ್ಪಿ ಓಡಿ ಹೋಗೋ ರೀತಿಯಲ್ಲಿ ಅವರು ಯುದ್ಧವನ್ನು ಮಾಡಿರೋವಂಥದ್ದು. ನೀವೆಲ್ಲ ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ನನಗಿಂತಲೂ ಇಲ್ಲಿನ ಒಂದು ಇತಿಹಾಸ ಏನು ಅನ್ನೋಂಥದ್ದು ವೇದಿಕೆ ಮೇಲೆ ಇರೋವಂಥವ್ರಿಗೆ, ವೇದಿಕೆಯ ಮುಂಭಾಗದಲ್ಲಿ ಇರೋವಂಥವ್ರಿಗೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರೋವಂಥದ್ದು. ಸೊ ಅವರಲ್ಲಿ ಇದ್ದಂಥ ದೇಶಭಕ್ತಿಯ ಒಂದು ಕಿಚ್ಚು ಇಲ್ಲಿ ತನಕ ನಮ್ಮೆಲ್ರಿಗೂ ಸ್ಫೂರ್ತಿ ಕೊಡ್ತಾ ಇರುವಂಥ ಒಂದು ದೇಶಭಕ್ತಿಯ ಕಿಚ್ಚು ಅವರಲ್ಲಿ ಇತ್ತು. ಸೊ ಏನು ಪೋರ್ಚುಗೀಸರ ಒಂದು ಬೆವರಿಳಿಸಿ ಈಗ ನಾವು ಅವರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಮೇಲೆ ನಮಗೂ ಹೆಂಗೆ ಬೆವರಿಳಿತಾ ಇದೆ, ಆ ರೀತಿ ಪೋರ್ಚುಗೀಸರಿಗೆ ಬೆವರಿಳಿಸಿ ನಮ್ಮ ಭಾರತದ ಇತಿಹಾಸದಲ್ಲೇ ಅವರು ನಮ್ಮ ಕನ್ನಡದ ಕಣ್ಮಣಿ ಅಂತ ಹೇಳಿ ಅವರು ಒಂದು ಇತಿಹಾಸದಲ್ಲಿ ಉಳಿದಿರೋ ಅಂಥ ರಾಣಿ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅದು ರಾಣಿ ಅಬ್ಬಕ್ಕದೇವಿ. ಆಕೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿನೂ ಸಹ ಆಗಿರ್ತಾರೆ. 15ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಅನೇಕರು ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥದ್ದು. ರಾಣಿ ಚೆನ್ನಮ್ಮ ಅವರು ಇರ್ಬೋದು, ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಅವರೆಲ್ಲರೂ ಆ ನಂತರ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದು. ರಾಣಿ ಅಬ್ಬಕ್ಕನವರು ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇಡೀ ದೇಶದಲ್ಲಿ ಅನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅಂತಹ ಒಂದು ತಾಯಿ ಇಲ್ಲಿ ಪಕ್ಕದಲ್ಲಿ ಇರುವಂಥ ತಾಯಿ ಭಗವತಿ ಸನ್ನಿಧಿಗೆ ಇದೊಂದು 800 ವರ್ಷಗಳ ಇತಿಹಾಸ ಇರೋವಂಥ ಒಂದು ಮಂದಿರ ಅಂತ ಇಲ್ಲಿನ ಧರ್ಮದರ್ಶಿಗಳು ಹೇಳಿದ್ರು. ರಾಣಿ ಅಬ್ಬಕ್ಕನವ್ರಿಗೂ ಇಲ್ಲಿಗೂ ಭಾಳಷ್ಟು ನಂಟಿದೆ. ಆಕೆ ಇಲ್ಲಿ ಬರ್ತಾ ಇದ್ರು ಅನ್ನೋವಂಥದ್ದಿದೆ. ನಾವೆಲ್ಲರೂ ಸಹ ಈ ದಿನ ಏನು ಇಲ್ಲಿ ಸೇರಿದ್ದೇವೆ ರಾಣಿ ತಾಯಿ ಭಗವತಿಯ ನಮಗೂ ಸಹ ರಾಣಿ ಅಬ್ಬಕ್ಕನ್ಗೆ ಯಾವ ರೀತಿ ಆ ದಿನ ಶಕ್ತಿಯನ್ನು ಕೊಟ್ಟು ಪೋರ್ಚುಗೀಸರನ್ನು ಓಡಿಸಿದ್ರು ಭಾರತದಿಂದ. ಮತ್ತು ಉಳ್ಳಾಳದ ಕಡೆಗೆ ಪೋರ್ಚುಗೀಸರು ತಿರುಗಿ ನೋಡಲಿಲ್ಲ. ಯಾಕಂತ ಹೇಳಿದರೆ ಒಂದು ಮಹಿಳೆ ಕೈಯಲ್ಲಿ ನಾವು ಸೋಲನ್ನು ಉಂಡಿದ್ದೇವೆ, ನಾವು ಮತ್ತೆ ಅಲ್ಲಿ ಹೋಗುವುದು ಸರಿಯಲ್ಲ ಅಂತ ಹೇಳಿ ಪೋರ್ಚುಗೀಸರು ಮತ್ತೆ ಬಂದು ಇಲ್ಲಿ ಆಕ್ರಮಣ ಮಾಡೋದಕ್ಕೆ ಉಳ್ಳಾಳದ ಕಡೆ ತಲೆನೂ ಸಹ ಇಟ್ಟಿರಲ್ಲ. ಸೊ ಹಾಗೆ ಮಹಿಳಾ ಶಕ್ತಿ ಅಂದ್ರೇ ಹಾಗೆ, ನಾರಿ ಉಣಿದರೆ ಮಾರಿ ಅಂತ ಹೇಳಿ. ಸೊ ಹಂಗಾಗಿ ನಾವು ರಾಣಿ ಅಬ್ಬಕ್ಕನನ್ನು ನೆನೆಯುತ್ತಾ ಅವರ ಒಂದು ಧೈರ್ಯ ಶೌರ್ಯಗಳು ನಮ್ಮಲ್ಲೂ ಬರಲಿ ಅಂತ ಹೇಳ್ತಾ ನನಗೆ ಈ ಒಂದು ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನಲಕ್ಷ್ಮಿ ಗಟ್ಟಿಯವರಿಗೆ. ಹಾಗೆಯೇ
ಇಲ್ಲಿನ ಎಲ್ಲ ಜಿಲ್ಲಾ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಬ್ಬಕರಾಣಿ. ಅಖಂಡತೆ ನಮಗೆಂದು ಪ್ರೇರಣೆಯಾಗಬೇಕು ಎಂದು ಹೇಳುತ್ತಾ, ದೇಶಭ್ರಷ್ಟ ದುಷ್ಟ ಶಕ್ತಿಗಳಿಗೆ ಪ್ರತಿಯೊಬ್ಬ ಮಹಿಳೆಯು ಸಿಂಹ ಸ್ವಪ್ನರಾಗಬೇಕೆಂದು ಹೇಳಿದಂತಹ ನಮ್ಮ ರಾಜ್ಯ BJP ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ವಿವೇಕಾನಂದ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಿಂದ 2 ಮಾತುಗಳು. बोलो भारत माता की, बोलो भारत माता की, भारतीय जनता पार्टी की जय, भारतीय जनता पार्टी की जय, वंदे मातरम, वंदे मातरम, नरेंद्र मोदी जी की जय, JP नड्डा जी की जय, नलिन कुमार कटील जी की जय, BS येडियुरप्पा जी की जय, बसवराज बोम्मई की जय, बोलो भारत माता की जय. ತಾಯಿ ಭಗವತಿಯ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಿಳಾ ಮೋರ್ಚಾದ ರಾಜ್ಯದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಗೀತಾ ವಿವೇಕಾನಂದರವರಿಗೆ ಜಿಲ್ಲೆಯ ವತಿಯಿಂದ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಮಾತ್ರವಲ್ಲ, ಈ ಆಜಾದ್ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವುದರ ಮುಖಾಂತರ, ಈಗಾಗಲೇ ತನ್ನ ಉದ್ಘಾಟನಾ ಭಾಷಣದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತೃಶಕ್ತಿಯನ್ನು ಉದ್ದೀಪನ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಈ ಆಜಾದ್ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವಂತಹ, ಇದರಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ನಮ್ಮಿಂದ ಇಂದಿನವರಿಗೆ ಅವಕಾಶ ಸಿಗಲಿಲ್ಲ, ನಮ್ಮಿಂದ ಮುಂದಿನವರಿಗೆ ಕೂಡ ಅವಕಾಶ ಸಿಗೋದಿಲ್ಲ. ಈ ಅವಕಾಶ ಸಿಗಬೇಕಾದ್ರೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ, ಈ ದೇಶದ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ರಾಣಿ ಅಬ್ಬಕ್ಕನ ವಿಚಾರವನ್ನ, ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. 5 ದಶಕಗಳ ಹಿಂದೆ, 5 ಶತಕಗಳ ಹಿಂದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಗೋಸ್ಕರ ಹೋರಾಟ ಮಾಡಿದಂತಹ ಧೀರ ಮಹಿಳೆ. ಆದರೆ ರಾಣಿ ಅಬ್ಬಕ್ಕನ ಪುತ್ಥಳಿಗೆ ಯಾವಾಗ ನಮ್ಮ ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಅಮಿತ್ ಶಾ ಅವರು ಬಂದು ಹಾರಾರ್ಪಣೆ ಮಾಡಿದ್ರು, ಆವತ್ತು ರಾಣಿ ಅಬ್ಬಕ್ಕನಿಗೆ ರಾಷ್ಟ್ರದಲ್ಲಿ ಸ್ಥಾನಮಾನ ಸಿಕ್ಕಿದೆ ಎಂದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಕೇವಲ ಉಳ್ಳಾಲಕ್ಕೆ ಸೀಮಿತವಾಗಿದ್ದಂಥ ರಾಣಿ ಅಬ್ಬಕ್ಕನನ್ನ ಇವತ್ತು ರಾಷ್ಟ್ರ ಮಟ್ಟಕ್ಕೆ ತಂದಿರುವ ಕೀರ್ತಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಗೋಸ್ಕರ ಅನೇಕ ಜನ ಹೋರಾಟ ಮಾಡಿದ್ದಾರೆ. ಆದರೆ ಕೇವಲ ಬೆರಳೆಣಿಕೆಯ ಪ್ರಮುಖರನ್ನ ಉಲ್ಲೇಖ ಮಾಡ್ತಾ, ಕೇವಲ ಬೆರಳೆಣಿಕೆಯ ಪ್ರಮುಖರಿಗೆ ಗೌರವವನ್ನು ಕೊಟ್ಟಿರುವಂತ ಕಾಲಘಟ್ಟದಲ್ಲಿ ಯಾವಾಗ ಈ ದೇಶದ ಚುಕ್ಕಾಣಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರು ವಹಿಸಿಕೊಂಡ್ರು, ಆವತ್ತಿನ ನಂತರ ಈ ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಗೋಸ್ಕರ ಯಾರೆಲ್ಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ, ಯಾರೆಲ್ಲ ಸಮರ್ಪಿತ ಮನೋಭಾವನೆಯಿಂದ ಈ ದೇಶಕ್ಕೋಸ್ಕರ ಅರ್ಪಣೆಯಾಗಿದ್ದಾರೆ, ಅವರೆಲ್ಲರಿಗೂ ಗೌರವ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿರುವಂತ ಈ ಕಾರ್ಯಕ್ರಮವನ್ನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರ ಮತ್ತೆ ಅವರ ಇಡೀ ತಂಡ, ನಮ್ಮ ಜಿಲ್ಲೆಯ 9 ಮಂಡಲದ ಪದಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ವಾಹನ ಜಾಥವನ್ನ ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳಾ ಮೋರ್ಚಾದಿಂದ ಒಂದು ಹೊಸ ಇತಿಹಾಸ ನಿರ್ಮಾಣ ಆಗಿದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಮಾತೃಶಕ್ತಿ ಈ ದೇಶದ ಬಹಳ ಪ್ರಮುಖವಾದಂಥ ಶಕ್ತಿ. ಜಗತ್ತು ನಮ್ಮನ್ನು ನೋಡ್ತಿರುವಂಥದ್ದು ಈ ದೇಶದ ಮಾತೃಶಕ್ತಿಯಿಂದಾಗಿ, ಈ ದೇಶದ ಯುವ ಶಕ್ತಿಯಿಂದಾಗಿ. ಈ ದೇಶದ ಇವತ್ತು ಚಿತ್ರಣವನ್ನು ಬದಲು ಮಾಡ್ತಿರುವಂಥದ್ದು ಯುವ ಶಕ್ತಿ ಮತ್ತೆ ಮಾತೃಶಕ್ತಿ. ಜಗತ್ತಿಗೆ ಇವತ್ತು ಕುಟುಂಬದ ಒಂದು ಪದ್ಧತಿಯ ವ್ಯವಸ್ಥೆಯ ಮುಖಾಂತರ ಭಾರತ ಒಂದು ಕಡೆ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಇವತ್ತು ಗುರುತಿಸಿಕೊಂಡ್ರೆ, ಯುವ ಶಕ್ತಿಯ ಮುಖಾಂತರ ಈ ಜಗತ್ತು
ಜಗತ್ತಿನಲ್ಲಿ ಇವತ್ತು ಶಕ್ತಿವಂತ ರಾಷ್ಟ್ರವಾಗಿ ಇವತ್ತು ಭಾರತ ಮೂಡಿ ಬಂದಿರುವುದನ್ನು ಗಮನಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಆ ಜಗತ್ತಿನ ಪ್ರತಿಯೊಬ್ಬ ಪ್ರಮುಖ ನೋಡುವಂಥದ್ದು ಭಾರತದ ಕಡೆ. ಭಾರತದಿಂದ ನಮಗೆ ಯಾವ ರೀತಿಯ ಸಹಕಾರ ಸಿಗ್ತದೆ, ಈ ಸಮಸ್ಯೆಯನ್ನ ಭಾರತದ ಪ್ರಧಾನಿ ಯಾವ ರೀತಿ ನಿರ್ವಹಿಸ್ತಾರೆ, ಯಾವ ರೀತಿಯ ಸಹಾಯವನ್ನ ಭಾರತ ಮಾಡ್ತದೆ ಎನ್ನುವಂತಹ ಆಶಾಭಾವನೆಯನ್ನ ಇವತ್ತು ಜಗತ್ತು ನೋಡ್ತಾ ಇದೆ. ಇವತ್ತು ನಡೀತಿರುವಂತಹ ರಷ್ಯಾ ಮತ್ತೆ ಉಕ್ರೇನ್ನ ಯುದ್ಧದ ಸಂದರ್ಭದಲ್ಲಿ ಈ ಮಾತನ್ನ ನಾವೆಲ್ಲರೂ ಬಹಳ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಿದೆ. ಅಮೆರಿಕ ಎನ್ನುವಂತ ದೊಡ್ಡ ರಾಷ್ಟ್ರ ಇದೆ. ಮುಂದುವರಿದಂತ ಜಪಾನ್ ಇರ್ಬೋದು, ಜರ್ಮನ್ ಇರ್ಬೋದು, ಕೊರಿಯಾ ಇರ್ಬೋದು, ಲಂಡನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ರಾಷ್ಟ್ರಗಳಿದ್ರೂ ಕೂಡ ಯುದ್ಧದ ಸಮಯದಲ್ಲಿ ಭಾರತದ 20,000 ಭಾರತೀಯರನ್ನ ಈ ದೇಶಕ್ಕೆ ಕರ್ಕೊಂಡು ಬರ್ಲಿಕ್ಕೋಸ್ಕರ 6 ಗಂಟೆ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿದಂತಹ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ನರೇಂದ್ರ ಮೋದಿ. ಇದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕು. ಇವತ್ತು ನರೇಂದ್ರ ಮೋದಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಎಷ್ಟು ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಜಗತ್ತಿನಲ್ಲಿ ಭಾರತದ ಸ್ಥಾನಮಾನ ಏನು? ಇವತ್ತು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಮಾತ್ರವಲ್ಲ ಇವತ್ತು ಜಪಾನ್, ಜರ್ಮನ್, ಚೀನಾದ ಪ್ರಜೆಗಳು ಭಾರತದ ಧ್ವಜವನ್ನ ಹಿಡಿದು ಗಡಿಯನ್ನ ದಾಟಿಸಿದ್ದಾರೆ. ಇದನ್ನು ಇವತ್ತು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಭಾರತದ ಧ್ವಜವನ್ನ ನೋಡಿದಂತ ಸಂದರ್ಭದಲ್ಲೇ ಭಾರತದ ಧ್ವಜಕ್ಕೆ ಇವತ್ತು ಯುದ್ಧ ಭೂಮಿಯಲ್ಲಿ ಗೌರವ ಸಿಗ್ತದಂತಾದ್ರೆ ಇವತ್ತು ಭಾರತದ ಸ್ಥಾನಮಾನ ಜಗತ್ತಿನಲ್ಲಿ ಯಾವ ರೀತಿ ಇದೆ, ಇದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡುವಂತ ಕಾಲಘಟ್ಟದಲ್ಲಿದ್ದೇವೆ. ಈ ದೇಶದಲ್ಲಿ ಪರಿವರ್ತನೆಯನ್ನ ತಂದಂತಹ, ಈ ದೇಶದಲ್ಲಿ ಸಾಧನೆಯನ್ನ ಮಾಡಿದಂತಹ ಪ್ರತಿಯೊಬ್ಬನ ಸಾಧಕನ ಹಿಂದೆ ಇರುವಂತದ್ದು ಮಾತೃಶಕ್ತಿ. ಮಾತೃಶಕ್ತಿಯ ಪರಿಣಾಮದಿಂದ ಒಬ್ಬ ಸಾಧಕ ಸಾಧನೆಯನ್ನ ಮಾಡಿದ್ದಾನೆ. ಮಾತೃಶಕ್ತಿಯ ಪ್ರೇರಣೆಯಿಂದ ಈ ದೇಶದಲ್ಲಿ ಬದಲಾವಣೆಯಾಗಿದೆ. ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಮಹಿಳಾ ಮೋರ್ಚಾದ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪರಿವರ್ತನೆಯನ್ನ ತರಬೇಕಾಗಿದೆ. ನಮ್ಮೆಲ್ಲರ ಗುರಿ ಇರುವಂತದ್ದು 2024ನೇ ಇಸವಿಯಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಚುಕ್ಕಾಣಿಯನ್ನ ಹಿಡಿಯಬೇಕು. ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಪ್ರಾಪ್ತಿಯಾಗಬೇಕು. ಅದರ ಜೊತೆಗೆ ನಿಮ್ಮೆಲ್ಲರ ಕೂಗು ಗೊತ್ತಿಲ್ಲ, ಈಗಾಗಲೇ ಲೋಕಸಭೆಯ ಬೃಹತ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸುಮಾರು 1000 ಜನಪ್ರತಿನಿಧಿಗಳು ಕೂತ್ಕೊಳ್ಳುವಂತಹ ವ್ಯವಸ್ಥೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಲೋಕಸಭೆಯ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತದೆ. ಇಡೀ ನಮ್ಮ ದೇಶದ ಮಹಿಳೆಯರ ಕೂಗು 33% ಇವತ್ತು ರಾಜಕಾರಣದಲ್ಲಿ ಮೀಸಲು ಸಿಗಬೇಕು ಎನ್ನುವಂತ ಏನು ಕೂಗಿದೆ, ಆ ಕೂಗಿಗೆ ಧ್ವನಿಯಾಗಿ ಮೀಸಲಾತಿಯನ್ನ ಈ ದೇಶದಲ್ಲಿ ಖಂಡಿತವಾಗಿ ಕೂಡ ನರೇಂದ್ರ ಮೋದಿ ಅವರು ಜಾರಿಗೆ ತರ್ತಾರೆ ಎನ್ನುವಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮಾತೃಶಕ್ತಿ ಒಂದು ರಾಜಕೀಯ ಶಕ್ತಿಯ ಮುಖಾಂತರ ದೇಶದಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆಯನ್ನ ಮಾಡುವುದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡ್ತಾ ಮಹಿಳಾ ಮೋರ್ಚಾಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ತಾ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರನ್ನ ಸಂಘಟನೆಗೆ ಸೇರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಶಕ್ತಿ ಅದು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಇದೆ ಎಂಬುದನ್ನ ನೀವು ಮತ್ತೊಮ್ಮೆ ಸಾಬೀತು ಮಾಡಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮತ್ತೆ ಅವರ ಇಡೀ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಶ್ರೀಮಾನ್ ಸುದರ್ಶನ್ ಮೂಡಬಿದ್ರೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಇವರಿಗೂ ನಮ್ಮ ಅಧ್ಯಕ್ಷರು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಅದೇ ನಮ್ಮ ಪ್ರೀತಿಯ ಕಿರುಕಾಣಿಕೆ. ಅದೇ ರೀತಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಇವರಿಗೂ ನಮ್ಮ ಪ್ರೀತಿಯ ಕಿರುಕಾಣಿಕೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ.